ಅರಂತೋಡು ಗ್ರಾಮದ ಕಿರ್ಲಾಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೂನ್ 23ರಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ವತಿಯಿಂದ ಶ್ರಮದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಾಪಕರಾದ ಲೋಲಾಕ್ಷಿ ಅವರು ಮಾತನಾಡಿ, ಮೊದಲಿಗೆ ಅಂಬೇಡ್ಕರ್ ರಕ್ಷಣಾ ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮ ಶಾಲೆಯಲ್ಲಿ ಸರಿಯಾದ ಶೌಚಾಲಯ ಇಲ್ಲದಿರುವುದರಿಂದ ಮಕ್ಕಳು ಸರಿಯಾಗಿ ಶಾಲೆಗೆ ಬರುತ್ತಿಲ್ಲ ಮತ್ತು ನಮ್ಮ ಶಾಲೆಗೆ ಬರುವಂತಹ ರಸ್ತೆಗೆ ಕಾಂಕ್ರೀಟೀಕರಣ ಮಾಡಿಸಿಕೊಡಬೇಕೆಂದು ಹಲವು ಬಾರಿ ಅರಂತೋಡು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಕ್ಕಳ ಶೌಚಾಲಯದ ಬಗ್ಗೆ ಕೂಡ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ ಕಾರಣ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಹೋರಾಟದ ಮೂಲಕ ನಮ್ಮ ಶಾಲೆಗೆ ಬರುವ ರಸ್ತೆಗೆ ಕಾಂಕ್ರೀಟೀಕರಣ ಮತ್ತು ಶಾಲಾ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸಿಕೊಡಬೇಕೆಂದು ಮನವಿ ಪತ್ರ ಕೊಟ್ಟು ಮನವಿ ಮಾಡಿದರು. ನಮ್ಮದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಿರ್ಲಾಯ, ಇದು ಅರಂತೋಡು ಗ್ರಾಮಕ್ಕೆ ಬರ್ತದೆ. ನಮ್ಮದು 1ರಿಂದ 5ನೇ ತರಗತಿಯವರೆಗೆ ಕಲಿತಿರುವಂಥ ಮಕ್ಕಳು, ಇಲ್ಲಿ ಮಕ್ಕಳ ಸಂಖ್ಯೆ ನಮ್ಮಲ್ಲಿ ಒಂದು 11-12 ಮಕ್ಕಳು ಇದ್ದಾರೆ ಈಗ ಕಲಿಯುವವರು, ಈಗ ವಿದ್ಯಾಭ್ಯಾಸ ಮಾಡ್ತಿರುವಂಥವರು. ಆದರೆ ನಮಗೆ ಹಿಂದಿನಿಂದಲೇ ಯಾವುದೇ ಇಲ್ಲಿ ವ್ಯವಸ್ಥೆಗಳು ನಮಗೆ ಸರಿಯಾಗಿಲ್ಲ. ಯಾಕೆಂದರೆ ಒಂದು ಶೌಚಾಲಯದ ವ್ಯವಸ್ಥೆ, ಮೂತ್ರದೊಡ್ಡಿಯ ವ್ಯವಸ್ಥೆ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಆದರೆ ಮೂತ್ರದೊಡ್ಡಿ ಅದು ಸುಮಾರು ವರ್ಷಗಳೊಂದು 15-20 ವರ್ಷಗಳ ಹಿಂದಿನ ಮೂತ್ರದೊಡ್ಡಿ, ಅದು ತುಂಬ ಗೋಡೆಗಳೆಲ್ಲ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಅದು ಕಬ್ಬಿಣೆಲ್ಲ ಕಾಣ್ತಾ ಉಂಟು, ಅದು ಮೇಲಿನ ಟ್ಯಾರಿಸ್ ಎಲ್ಲ. ಆಮೇಲೆ ಇದು ನಮಗೆ ಅದಕ್ಕೆ ಒಂದು ಸೀಟ್ ಅಳವಡಿಸುವಂಥ ವ್ಯವಸ್ಥೆ ನಾವು ಪಂಚಾಯತಿಗೆ ಕೇಳಿದೆವು. ಆದರೆ ನಮಗೆ ಇಷ್ಟವರೆಗೆ ಅದರ ಬಗ್ಗೆ ಯಾವುದೇ ಒಂದು ಗಮನಕ್ಕೆ ತಗೊಳ್ಳಿಲ್ಲ. ಬಂದು ನೋಡಿದ್ದಾರೆ, PDO ಅವರು ಬಂದಿದ್ದಾರೆ ಮತ್ತು ಪಂಚಾಯತ್ ಮೆಂಬರ್ ಅವರು ಬಂದಿದ್ದಾರೆ. ಎಲ್ಲರ ಗಮನಕ್ಕೆ ತಂದಿದ್ದೇವೆ ನಾವು. ಅವರು ಬಂದು ಅವರೇ ಸ್ವತಃ ಬಂದು ನೋಡಿದ್ದಾರೆ. ಆದರೆ ಅದಕ್ಕೆ ಒಂದು ಸೀಟು ಅಳವಡಿಸಿಕೊಡಿ ಅಂತ ನಾವು ಕೇಳಿಕೊಂಡಿದ್ದೆವು. ಗ್ರಾಮ ಸಭೆಯಲ್ಲಿ ಸಹ ಮಕ್ಕಳ ಗ್ರಾಮ ಸಭೆಯಲ್ಲಿ ಸಹ ವಿದ್ಯಾರ್ಥಿಗಳು ಕೇಳಿಕೊಂಡಿದ್ದಾರೆ. ಅದಕ್ಕೂ ಕೂಡ ಯಾವುದೇ ಇಷ್ಟವರೆಗೆ ನಮಗೆ ರೆಸ್ಪಾನ್ಸ್ ಇಲ್ಲ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವ P. ಸುಂದರ್ ಪಾಟಾಜೆ, ಜಿಲ್ಲಾ ಕಾರ್ಯದರ್ಶಿ ಪರಮೇಶ್ವರ ಕೆಮ್ಮಿಂಜೆ, ಸುಳ್ಯ ಘಟಕ ಅಧ್ಯಕ್ಷ ರಮೇಶ್ ಕೊಡಂಕಿರಿ, ಕಾರ್ಯದರ್ಶಿ ತೇಜಕುಮಾರ್ ಅರಮನೆ, ಅರಂತೋಡು ಘಟಕ ಅಧ್ಯಕ್ಷರು ನವೀನ್ ಕಲ್ಲುಗುಡ್ಡೆ, ಕಾರ್ಯದರ್ಶಿ ರಾಧಾಕೃಷ್ಣ ಅರಮನೆ ಸೇರಿದಂತೆ ಸಂಘಟನೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್.